ಸೊಂಟ ತುಂಡಾಗಿ 8 ತಿಂಗಳೊಂದು ಮಹಿಳೆ ಬಿದ್ದಲ್ಲೇ ಇದ್ದರೆ ಅವಳ ಪರಿಸ್ಥಿತಿ ಏನಾಗಬಹುದು? ಅದರ ಬಗ್ಗೆ ನಾನು ಸರ್ಕಾರದ ಗಮನಕ್ಕೆ ತಗೊಂಡು ಬಂದೆ, ಇಲಾಖೆಯ ಗಮನಕ್ಕೆ ತಂದೆ, ಯಾರೂ ಏನು ಮಾತಾಡಲಿಲ್ಲ. ಕಡೆಗೆ ನಾನು 8 ತಿಂಗಳ ನಂತರ ಮಹಿಳಾ ದಿನಾಚರಣೆಯ ದಿನವೇ ಆ ವೃದ್ಧೆಯನ್ನು ರಕ್ಷಣೆ ಮಾಡಿ ಹೈಟೆಕ್ ಆಸ್ಪತ್ರೆಯಲ್ಲಿ ಆಕೆಗೆ ಬಹುದೊಡ್ಡ ಒಂದು ಶಸ್ತ್ರಚಿಕಿತ್ಸೆ ಆಯಿತು. ಕೆಲವೊಂದು NGOಗಳಿಗೆ 25 ರೂಲ್ಸ್ ಹಾಕ್ತಾರೆ ಬಿಟ್ಟರೆ ಇವರು ಎಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡುವುದಿಲ್ಲ. ಅವಳು ಅನಾರೋಗ್ಯದಲ್ಲೂ ಇದ್ದಾಳೆ, ಅವಳಿಗೆ ಕುಡಿಯುವುದೊಂದು ಅಭ್ಯಾಸ, ಸರಾಯಿ ಕುಡಿಸಿದ್ರು 8-10 ಜನ ಗಂಡಸರು ಬಂದು ಹೋಗುದು. ಆ 8-10 ಜನ ಗಂಡಸರು ಅವಳನ್ನು ಹೇಗೂ ತಿಂತಾರೆ, ಬಿಡಿ ಅವಳು ಕುಡ್ದಾಳೆ. ಆ ಸಣ್ಣ ಮಗುವಿಗೂ ಉಪದ್ರ ಮಾಡದೇ ಇದ್ದಾರೆ, 8 ವರ್ಷದ ಬಾಲಕಿಗೆ ಅವರು ಉಪದ್ರ ಮಾಡದೇ ಇರ್ತಾರ. ನನಗೆ ಇದು ಗಮನಕ್ಕೆ ಬಂದ ಕೂಡಲೇ ನಾನು ಆ ಬಾಲಕಿಯನ್ನು ಮತ್ತು ಮಹಿಳೆಯನ್ನು ರೆಸ್ಕ್ಯೂ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ಕೊಟ್ಟಿದ್ದೇನೆ. ಬಾಲಕಿ ಇವತ್ತಿಗೂ ಕೂಡ ಬಾಲಕಿಯರ ಬಾಲ ಮಂದಿರದಲ್ಲಿದ್ದಾಳೆ. ತಾಯಿ ಕಡೆಗೆ ಅನಾರೋಗ್ಯದಲ್ಲಿ ತೀರಿ ಹೋದು. ಒಂದು ಬ್ಲಡ್ ಕ್ಯಾಂಪ್ ಮಾಡಿದೆ, ಅದರಲ್ಲಿ ಒಂದು 80 ಯೂನಿಟ್ ಬ್ಲಡ್ ಬಂತು. ಪುನಃ 6 ತಿಂಗಳು ಬಿಟ್ಟು ಮತ್ತೊಮ್ಮೆ ಮಾಡಿದೆ. ನಾನು ಒಮ್ಮೆ ಡಾಕ್ಟರ್ ವೈದ್ಯರು ಶರತ್ ಹೇಳಿದರು, ಒನ್ ಮ್ಯಾನ್ ಶೋ ಅಲ್ಲಿ ಬ್ಲಡ್ ಕ್ಯಾಂಪ್ ಆಗೋದು ಭಾರಿ ಕಡಿಮೆ ಶೆಟ್ಟ, ನನ್ನ ಸರ್ವಿಸಲ್ಲಿ ನೋಡಲಿಲ್ಲ ಅಂತ. ಮತ್ತು ಈಗ ನನಗೆ ಸನ್ಮಾನದ ರಾಶಿಯಾಗಿ ಹೋಗಿದೆ. ನಾನೀಗ ಎಷ್ಟೋ ಕಡೆಯಲ್ಲಿ ವಿನಂತಿ ಮಾಡ್ತೇನೆ ಪಬ್ಲಿಕ್ ಹತ್ರ, ನಮಗೆ ದಯಮಾಡಿ ಸನ್ಮಾನ ಮಾಡಬೇಡಿ, ನಮಗೆ ಬೇಕಾದಷ್ಟು ಸನ್ಮಾನ ಆಗಿದೆ. ಹೊಸ ಯುವಕ ಯುವತಿಯರನ್ನು 18, 19, 20 ವರ್ಷದ ಯುವಕ ಯುವತಿಯರು ಒಂದು ಕೆಲಸ ಮಾಡಿದರೆ ಸಾಕು, ಒಳ್ಳೆ ಕೆಲಸ, ಅವರನ್ನು ಮಾಡಿ ಹಾಗೆ ಸೇವೆ ಮಾಡಿದವರನ್ನು ನೀವು ಸನ್ಮಾನ ಮಾಡಿ ಬೆನ್ನು ತಟ್ಟಿ, ಆವಾಗ ಒಂದು ಒಳ್ಳೆಯ ವ್ಯಕ್ತಿಯನ್ನು ಸಮಾಜ ಕೊಟ್ಟಾಗ್ತದೆ. ನಾವೆಲ್ಲ ಸಣ್ಣದಿರುವತ್ತಿಗೆ ವಾಹನ ಇರಲಿಲ್ಲ, ಆಂಬ್ಯುಲೆನ್ಸ್ ಇರಲಿಲ್ಲ. ಆ ಸಮಯದಲ್ಲಿ ಆಂಬ್ಯುಲೆನ್ಸ್ ಸಿಕ್ಕದೆ ನಾನು ಎಷ್ಟೋ ಸಲ ರಸ್ತೆಯಲ್ಲಿ ಸಂಚರಿಸುವ ಲಾರಿಯಲ್ಲಿಯೇ ಆಕ್ಸಿಡೆಂಟ್ ಆದವರನ್ನು ಹಾಕೊಂಡು ಆಸ್ಪತ್ರೆಗೆ ಹೋಗೋದು. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಲಾರಿ ತಿರುಗುವುದಿಲ್ಲ, ಅಲ್ಲಿಂದ ಹೊತ್ಕೊಂಡು ಹೋಗೋದು. ಒಮ್ಮೆ ನಾನು ಒಂದು ಆಕ್ಸಿಡೆಂಟ್ ಆಯಿತು, VRL ಮತ್ತು ಮಹಾರಾಷ್ಟ್ರ ಲಾರಿ, 2 ಡೆತ್ ಆಯಿತು ಬೆಳಗಿನ ಜಾವ. ಆವಾಗ ನಾನು ಆ್ಯಂಬುಲೆನ್ಸ್ಗೆ ಹಾಕ್ಲಿಕ್ಕೆ ನನ್ನ ಹಣ ಇಲ್ಲ. ನಮ್ಮ ಮನೆಯ ದೇವರ ಕಾಣಿಕೆ ಡಬ್ಬಿಂದ ಹಣ ತೆಗೆದು ನಾನು ಆ್ಯಂಬುಲೆನ್ಸ್ ಬಾಡಿಗೆ ಕೊಟ್ಟಿದ್ದೇನೆ. ಜನಸಾಮಾನ್ಯರ ಹತ್ರ ಎಲ್ಲ ವಿಷಯವೂ ಇರ್ತದೆ. ಜನಸಾಮಾನ್ಯರನ್ನು ಹಿರಿಯ ಅಧಿಕಾರಿಗಳು ಎಲ್ಲಿಯೂ ಸಂಪರ್ಕ ಮಾಡುವುದಿಲ್ಲ. ಇವರೇ ಮೀಟಿಂಗ್ ಮಾಡೋದು, ಮಹಿಳಾ ದಿನಾಚರಣೆಯ ಬಗ್ಗೆ, ಮಕ್ಕಳ ದಿನಾಚರಣೆಯ ಬಗ್ಗೆ, ಬೇರೆ ಬೇರೆ ದಿನಾಚರಣೆಯ ಬಗ್ಗೆ ಒಂದು ಟಾರ್ಗೆಟ್ ಮಾಡ್ತಾರೆ, ಒಂದಷ್ಟು ಡಿಸ್ಪ್ಲೇ ಮಾಡ್ತಾರೆ, ಒಂದಷ್ಟು ಆ ಬಗ್ಗೆ ಒಂದು ವಿಶ್ಲೇಷಣೆ ಕೊಡ್ತಾರೆ. ಅದೆಲ್ಲವೂ ಸರ್ಕಾರದ ಹಣ ವ್ಯಯಕ್ಕೆ ಬಿಟ್ಟರೆ ಅದು ಸರಿಯಾದ ಕ್ಲಪ್ತ ಸಮಯಕ್ಕೆ ಬೇಕಾಗುವವರಿಗೆ ಸಿಗುವುದಿಲ್ಲ. ಹಿರಿಯ ನಾಗರಿಕ ದಿನಾಚರಣೆಯ ದಿವಸ ಹಿರಿಯ ನಾಗರಿಕರನ್ನು ಕರೆಸಿ ಒಂದು ಕಾರ್ಯಕ್ರಮ ಮಾಡ್ತಾರೆ, ಸಂತೋಷ. ಆದರೆ ಅಲ್ಲಿ ಹಿರಿಯ ನಾಗರಿಕರು ಇರುವುದೆಲ್ಲ ವೆಲ್ ಸೆಟ್ಲ್ಡ್, ನಿವೃತ್ತರಾದ ಹಿರಿಯ ನಾಗರಿಕರಲ್ಲೇ ಇರ್ತಾರೆ. ಎಷ್ಟೋ ಜನ ಹಿರಿಯ ನಾಗರಿಕರು ಅನ್ನ ಇಲ್ಲದೆ, ಆಹಾರವಿಲ್ಲದೆ, ಒಂದು ಸರಿಯಾದ ಒಂದು ಸುಖ ನೆಮ್ಮದಿ ಇಲ್ಲದೆ, ಕುಟುಂಬಸ್ಥರಿಂದ ದೌರ್ಜನ್ಯಕ್ಕೊಳಗಾಗಿ, ಕೆಲವೊಂದು ಡಿಮೆನ್ಸಿಯಾ ಇವತ್ತು ಬಹಳಷ್ಟು ಒಂದು ಕಾಮನ್ ಕಾಯಿಲೆ ಆಗಿದೆ. ಅಂಥ ಹಿರಿಯ ನಾಗರಿಕರಿಗೆ ವೈದ್ಯರು ಒಂದಷ್ಟು ವೈದ್ಯಕೀಯ ಒಂದು ಸೌಲಭ್ಯ ಮಾತ್ರೆಗಳನ್ನು ಕೊಡ್ತಾರೆ. ಕೆಲವರು ಏನು ಮಾಡ್ತಾರೆ, ಈ ಪ್ರಾಯದವ್ರದ್ದು ಕಿರಿಕಿರಿ ಬೇಡ ಅಂತ 5 mg 10 mg ಮಾತ್ರೆ ಅಲ್ಲಿಗೆ 50 mg 100 mg ಮಾತ್ರೆಯನ್ನು ಆಹಾರದಲ್ಲಿ ಹಾಕಿ ಕೊಟ್ಟು ಬಿಡ್ತಾರೆ. ಅವ್ರು ಮತ್ತೆ ಹೇಳುವುದೇ ಇಲ್ಲ. ಹಾಗಾಗಿ ಆ ಹಿರಿಯ ನಾಗರಿಕ ದಿನಾಚರಣೆ ಮಾಡಿ ಏನು ಪ್ರಯೋಜನ? ಮಹಿಳಾ ದಿನಾಚರಣೆ ಮಾಡಿ ಏನು ಪ್ರಯೋಜನ? ಹೋದ ವರ್ಷ ಮಹಿಳಾ ದಿನಾಚರಣೆ ದಿವಸ 78 ವರ್ಷದ ಒಂದು ವೃದ್ಧೆ ನರಸಿಂಹರಕಾಲ್ದಿ ಅಂತ ಸೊಂಟ ತುಂಡಾಗಿ 8 ತಿಂಗಳು ಮುಲ್ಲೆಯಲ್ಲಿದ್ದರು. ಸೊಂಟ ತುಂಡಾಗಿ 8 ತಿಂಗಳೊಂದು ಮಹಿಳೆ ಬಿದ್ದಲ್ಲೇ ಇದ್ದರೆ ಅವಳ ಪರಿಸ್ಥಿತಿ ಏನಾಗ್ಬೋದು? ಅದರ ಬಗ್ಗೆ ನಾನು ಸರ್ಕಾರದ ಗಮನಕ್ಕೆ ತಗೊಂಡು ಬಂದೆ, ಇಲಾಖೆಯ ಗಮನಕ್ಕೆ ತಂದೆ, ಯಾರೂ ಏನು ಮಾತಾಡಲಿಲ್ಲ. ಕಡೆಗೆ ನಾನು 8 ತಿಂಗಳ ನಂತರ ಮಹಿಳಾ ದಿನಾಚರಣೆಯ ದಿನವೇ ಆ ವೃದ್ಧೆಯನ್ನು ರಕ್ಷಣೆ ಮಾಡಿ ಹೈಟೆಕ್ ಆಸ್ಪತ್ರೆಯಲ್ಲಿ ಆಕೆಗೆ ಬಹುದೊಡ್ಡ ಒಂದು ಶಸ್ತ್ರಚಿಕಿತ್ಸೆ ಆಯಿತು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಕೂಡ ವಿಶೇಷ ರಿಯಾಯಿತಿ ಕೊಟ್ಟಿದ್ದಾರೆ ಡಾಕ್ಟರ್ ಉಮೇಶ್ ಪ್ರಭು. ಕಡೆಗೆ ಈಗ ಅವರ ಮನೆಯವರು ಯಾರು ಸಿಗದೆ ವೈದ್ಯ ದಂಪತಿಗಳಾದ ಹೆಬ್ರಿಯಲ್ಲಿ ಐತಾಳ್ರವರು ಈಗ ಆಶ್ರಯ ನೀಡಿದ್ದಾರೆ ಉಚಿತವಾಗಿ. ಹಾಗಾದರೆ ಆ ವೃದ್ಧಿಗೆ ನಾವು ಇಷ್ಟೆಲ್ಲ ಮಾಡಿದ್ದನ್ನು ಎಲ್ಲ ಮಾಧ್ಯಮದಲ್ಲಿ ಪ್ರಕಟಣೆ ಆಗಿದೆ. ನಾನು ಸಂಬಂಧಪಟ್ಟ ಇಲಾಖೆ ಕೊಟ್ಟಿದ್ದೇನೆ, ಅವರು ಹೇಗಿದ್ದಾರೆ, ಎಲ್ಲಿದ್ದಾರೆ ಎಂಬುದನ್ನು ಒಂದು ನೋಡಲಿಕ್ಕೂ ಬರುವುದಿಲ್ಲ. ಯಾರಾದರೂ ಕೆಲಸ ಮಾಡಿದಾಗ ಅದರಲ್ಲಿ ತಪ್ಪು ಏನು ಉಂಟಂತ ಬೇಕಾದರೆ ಕೆಲವೊಂದು NGOಗಳಿಗೆ 25 ರೂಲ್ಸ್ ಹಾಕ್ತಾರೆ ಬಿಟ್ಟರೆ ಇವರು ಎಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡುವುದಿಲ್ಲ. ಖಾಲಿ ಪೊಲೀಸ್ ಇಲಾಖೆ ಮಾತ್ರ ಇದಕ್ಕೆ ತಲೆದಂಡ ಅಲ್ಲ, ಏನಾದರೂ ಪೊಲೀಸ್ ಇಲಾಖೆಗೆ ಹೇಳ್ತಾರೆ. ಪೊಲೀಸ್ ಇಲಾಖೆ ರೆಸ್ಕ್ಯೂ ಮಾಡುವ ಸಮಯದಲ್ಲಿ ಒಂದು ರಕ್ಷಣೆಗೆ ಬರಬೇಕು ಬಿಟ್ಟರೆ ಮತ್ತೆ ಉಳಿದದನ್ನು ಸಂಬಂಧಪಟ್ಟ ಇಲಾಖೆ ಮಾಡಬೇಕು. ಆ ಇಲಾಖೆಗಳು ಮಾಡ್ತಿದ್ರೆ ಇವತ್ತು ಲಕ್ಷಾಂತರ ಜನ ಹೀಗೆಲ್ಲ ಆಗುವುದಿಲ್ಲ, ಇಲ್ಲಿ ದೌರ್ಜನ್ಯ ಆಗುವುದಿಲ್ಲ. ಇದು ಯಾರೋ ಒಂದು ರಾಜಕೀಯ ಪ್ರೇರಿತವಾಗಿ ಒಂದು ದೌರ್ಜನ್ಯ ಆದರೆ ದೊಡ್ಡ ಇಶ್ಯೂ ಆಗ್ತದೆ. ಅದೇ ಒಂದು ನಿತ್ಯ ಮಹಿಳೆಗೆ ದೌರ್ಜನ್ಯ ಆಗ್ತದೆ, ಬೀದಿಗೆ ಬಿದ್ದ ಮಹಿಳೆಗೆ ಪ್ರತಿದಿನ ದೌರ್ಜನ್ಯ ಆಗ್ತಾ ಉಂಟು. ಇತ್ತೀಚೆ ನಾನು ಒಂದು ಮಹಿಳೆಯನ್ನು ರೆಸ್ಕ್ಯೂ ಮಾಡಿದೆ. ಆ ಮಹಿಳೆಗೆ 8-9 ವರ್ಷದ ಒಂದು ಮಗಳಿದ್ದಾಳೆ. ಆ ಮಗಳು ತನ್ನ ತಾಯಿಯ ದೌರ್ಜನ್ಯವನ್ನು ಕಣ್ಣಾರೆ ನೋಡ್ತಾ ಇರ್ತಾಳೆ. ಹಾಗಾದರೆ ಇದು ಎಂಥ ದೂರ? ಇದು ಮಹಿಳೆಯರಿಗೆ ಇವರು ಕೊಡುವ ಸ್ವಾತಂತ್ರ್ಯವ? ಇದು ಎಲ್ಲಿ? ಉಡುಪಿ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರ ಬಸ್ ನಿಲ್ದಾಣದಲ್ಲಿ ಆದಂಥ ಕೆಲಸ. ಅವಳು ಎಡಿಕ್ಟ್ ಆಗಿದ್ದಾಳೆ, ಅವಳು ಅನಾರೋಗ್ಯದಲ್ಲೂ ಇದ್ದಾಳೆ.
ಅವಳಿಗೆ ಕುಡಿಯುವುದೊಂದು ಅಭ್ಯಾಸ, ಸರಾಯಿ ಕುಡಿಸಿದ್ರು 8-10 ಜನ ಗಂಡಸರು ಬಂದು ಹೋಗುದು. ಆ 8-10 ಜನ ಗಂಡಸರು ಅವಳನ್ನು ಹೇಗೂ ತಿಂತಾರೆ, ಬಿಡಿ ಅವಳು ಕುಡ್ದಾಳೆ. ಆ ಸಣ್ಣ ಮಗುವಿಗೂ ಉಪದ್ರ ಮಾಡದೇ ಇದ್ದಾರ? 8 ವರ್ಷದ ಬಾಲಕಿಗೆ ಅವರು ಉಪದ್ರ ಮಾಡದೇ ಇರ್ತಾರ? ನನಗೆ ಇದು ಗಮನಕ್ಕೆ ಬಂದುಗಳೇ ನಾನು ಆ ಬಾಲಕಿಯನ್ನು ಮತ್ತು ಮಹಿಳೆಯನ್ನು ರೆಸ್ಕ್ಯೂ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ಕೊಟ್ಟಿದ್ದೇನೆ. ಬಾಲಕಿ ಇವತ್ತಿಗೂ ಕೂಡ ಬಾಲಕಿಯರ ಬಾಲ ಮಂದಿರದಲ್ಲಿದ್ದಾಳೆ. ತಾಯಿ ಕಡೆಗೆ ಅನಾರೋಗ್ಯದಲ್ಲಿ ತೀರಿ ಹೋದ್ಲು. ಆ ತಾಯಿಗೆ ಸರಿಯಾದ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಅವಳು ಸಾಯುವುದೂ ಇಲ್ಲ. ಕಟ್ಟ ಕಡೆಯ ವ್ಯಕ್ತಿಗೆ ಎಲ್ಲಿ ಉಂಟು? ಇವತ್ತು ನಾನು ಕೆಲವೊಂದು ಯುವತಿಯರನ್ನು ಶಾಲೆಗೆ ಹಾಕಿದ್ದೇನೆ. ಈ ಬಗ್ಗೆ A to Z ದಾಖಲಾತಿ ಇಲಾಖೆಯಲ್ಲಿ ಉಂಟು, ಸಾಂತ್ವನ ಕೇಂದ್ರದಲ್ಲಿ ಉಂಟು. ಅದನ್ನು ಅವರ ಹೆಸರನ್ನು ಹೇಳುವಂಥದ್ದಲ್ಲ. ತಾಯಿ ಮಗಳು ಇಬ್ಬರು ಸುಸೈಡಿಗೆ ಹೊರಟು, ಇಬ್ಬರಿಗೆ ಕೂಡ ಟ್ರೀಟ್ಮೆಂಟ್ ಕೊಟ್ಟು, ಮೆಡಿಸಿನ್ ಕೊಟ್ಟು, ಕೌನ್ಸಿಲಿಂಗ್ ಮಾಡಿ, ಅವರಿಗೆ ಪುನರ್ವಸತಿ ಕಲ್ಪಿಸಿ ಇವತ್ತು ಡಿಸ್ಟಿಂಕ್ಷನಲ್ಲಿ ಪಾಸಾಗಿ ಡಿಗ್ರಿಯಲ್ಲಿದ್ದಾಳೆ ಒಂದು ಬಾಲಕಿ, ಯುವತಿ. ಇವತ್ತು ಮತ್ತೊಂದು ಬಾಲಕಿ 8ನೇ ಕ್ಲಾಸಲ್ಲಿ ಇದ್ದಾಳೆ. ಅಂತ ಎಷ್ಟೋ ಜನ ಯುವತಿಯರು ಮತ್ತು ಹೆಣ್ಣು ಮಕ್ಕಳನ್ನು ರೆಸ್ಕ್ಯೂ ಮಾಡಿ ನಾವು ಏನೋ ಒಂದು ಮಾಡಿದ ಒಂದು ಕೆಲಸಕ್ಕೆ ಇಷ್ಟು ದೊಡ್ಡ ಫಲಿತಾಂಶ ಸಿಗ್ತದಂತಾದರೆ ಸಮಾಜ ಖಂಡಿತ ಇವತ್ತು ಸಮಾಜದಲ್ಲಿ ಬಹಳಷ್ಟು ಜನ ಸ್ಪಂದನೆ ಕೊಡ್ತಾ ಇದ್ದಾರೆ. ಮೊದಲಿಗಿಂತ ಜಾಸ್ತಿ ಜನರು ಕೂಡ ಒಂದು ಸ್ಪಂದನೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಸ್ಪಂದನೆ ಕೊಡುವ ಕೆಲಸ ಹೇಳುವಂಥದ್ದು ನಿರಂತರವಾಗಿ ಆಗಬೇಕು. ಅದರಿಂದ ಬಹಳಷ್ಟು ಒಂದು ದೀಪ ಹಚ್ಚಿದರೆ ಆ ಒಂದು ದೀಪದಿಂದ 1000 ದೀಪವನ್ನು ಹಚ್ಚಲಿಕ್ಕೆ ಆಗ್ತದೆ. 1000 ದೀಪ ಲಕ್ಷ ದೀಪಕ್ಕೆ, ಲಕ್ಷ ದೀಪ ಕೋಟಿ ದೀಪಕ್ಕೆ ಒಂದು ಹಚ್ಚಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ನಾವು ಮಾಡುವ ಕೆಲಸ ಯಾವುದೊಂದು ಕಾಂಪಿಟಿಷನ್ ಅಂತಲ್ಲ. ನಾನು ಪಬ್ಲಿಕಲ್ಲಿ ಏನು ಒಂದು ವಿನಂತಿ ಮಾಡೋದು, ಒಂದು ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದರೆ ಅದನ್ನು ನೋಡಿ ಇನ್ನೂ 4 ಜನ ಮಾಡ್ತಾರೆ, ಇನ್ನೊಬ್ಬರಿಗೆ ಪ್ರೇರಣೆ ಆಗ್ತದೆ. ಇವತ್ತು ಕೆಲವೊಂದು ಕಡೆಯಲ್ಲಿ ಉಂಟು, ನಾವು ಬಹಳಷ್ಟು ತಿಳಿದವರು ಪ್ರವಚನ ಮಾಡ್ತಾರೆ ಅಥವಾ ಇನ್ನೊಂದು ಬುದ್ಧಿವಾದ ಹೇಳ್ತಾರೆ, ಸಂಪನ್ಮೂಲ ವ್ಯಕ್ತಿಯಾಗಿ ಹೇಳ್ತಾರೆ, ಅವರು ಆಡಿದ್ದನ್ನು ಒಂದು ಮಾಡುವುದಿಲ್ಲ. ಇದು ದುರಂತ. ಇವತ್ತು ನಿಜವಾಗಿ ಎಷ್ಟು ಕೆಲಸವನ್ನು ಮಾಡ್ಬೋದು. ಈಗ ನಿವೃತ್ತರಾದ ಅಧಿಕಾರಿಗಳು, ನಿವೃತ್ತರಾದ ಟೀಚರ್ಸ್ನವರು, ನಿವೃತ್ತರಾದ ಪೊಲೀಸ್ ಅಧಿಕಾರಿಗಳೆಲ್ಲ ನಿವೃತ್ತರಾದ ಮೇಲೆ ಸಮಾಜಕ್ಕೆ ಇನ್ನೊಂದು ಸೇವೆ ಕೊಡಲಿಕ್ಕೆ ಅವಕಾಶ ಇದೆ. ನಿವೃತ್ತರೆಂಬುದು ಅವರು ವೃದ್ಧರಾದರಂತಲ್ಲ, ಸರ್ಕಾರದ ಒಂದು 60 ವರ್ಷ ಆದ ಕೂಡ ನಿವೃತ್ತಿ ಆಗಬೇಕಂತ. ಯಾಕಂದರೆ ಆದಷ್ಟು ಇನ್ನೂ ಒಂದು 2-3 ವರ್ಷ ಮೇಲೆ ಮಾಡ್ಬೋದು ಉದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ. ಈ ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ? ಪ್ರತಿಯೊಬ್ಬನಿಗೂ ಒಂದು ಸಮಾಜದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಉಂಟು. ಆ ಮಾಡಿದ ಸೇವೆಯಲ್ಲಿ ದೊಡ್ಡ ಫಲಿತಾಂಶವೂ ಬರ್ತದೆ, ಸಾವಿರಾರು ಜನರನ್ನು ಬದುಕಿಸಲಿಕ್ಕೆ ಅವಕಾಶ ಉಂಟು. ಇದರಲ್ಲಿ ಕಾಂಪಿಟಿಷನ್ ಅಲ್ಲ, ಅಥವಾ ದ್ವೇಷ ಮಾಡುವುದಲ್ಲ, ಅಥವಾ ಯಾವುದೇ ಒಂದು ಸ್ವಾರ್ಥಕ್ಕಾಗಿ ಅಲ್ಲದೆ ಸಮಾಜ ಸೇವೆ ಮಾಡಿದರೆ ಎಷ್ಟು ದೊಡ್ಡ ಫಲಿತಾಂಶವನ್ನು ಪಡೆಯುವಂಥ ಕೆಲಸ ನಮ್ಮ ಹತ್ರ ಆಗ್ತದೆ. ಇವತ್ತು ನಾನು ಒಂದು ರಕ್ತದಾನ ಶಿಬಿರ, ನಾನೊಂದು ಡಿಪ್ಲೊಮಾಗೆ ಸೇರುವಾಗ ಒಮ್ಮೊಮ್ಮೆ ಕೊಡ್ತಿದ್ದೆ. ಒಂದು ದಿವಸ ನಮಗೆ ಅರ್ಜೆಂಟ್ ಒಂದು ಪೇಷಂಟಿಗೆ ಒಂದು 5 ಯೂನಿಟ್ ಬ್ಲಡ್ ಬೇಕಿತ್ತು. ನಾನು ಜಿಲ್ಲಾಸ್ಪತ್ರೆಗೆ ಹೋದೆ. ಆವಾಗ ನಮ್ಮ ಡಾಕ್ಟರ್ ಶರತ್ ಅಂತ ಇದ್ದರು. ಅಲ್ಲಿ ನಿಜವಾಗಿ ಬ್ಲಡ್ ಇರಲಿಲ್ಲ. ಅವರು ನಾನು ಮಾಡುವ ಸಮಾಜ ಸೇವೆಯನ್ನು ಸಹ ಅವರು ತಿಳಿದಿದ್ರು. ಕೊನೆಗೆ ಹೇಳಿದರು, ವಿಶು ಶೆಟ್ಟಿ ನೀವು ಈಗ ಗಡಿಬಿಡಿ ಮಾಡಬೇಡಿ, ನಾನು ಬ್ಲಡ್ ಕಲೆಕ್ಟ್ ಮಾಡಿ ನಿಮ್ಮ ಪೇಷಂಟಿಗೆ ಕೊಡ್ತೇನೆ, ನೀವು ಈಗ ಗಡಿಬಿಡಿಯಲ್ಲಿ ನೀವೇನು ಟೆನ್ಷನ್ ಮಾಡಬೇಡಿ ಹೇಳಿದರು. ನೋಡಿ, ಅವರು ಒಂದನೇದಾಗಿ ಆಡಿದ ಮಾತು, ಒಂದು ವೈದ್ಯನಾಗಿ ಎಷ್ಟು ಒಳ್ಳೆ ರೀತಿಯ ಒಂದು ಸಜೆಷನ್ ಕೊಟ್ಟರು. ಇಮಿಡಿಯೇಟ್ ಆ ಪೇಷಂಟಿಗೆ ಬೇಕಾಗುವ ರಕ್ತವನ್ನು ವ್ಯವಸ್ಥೆ ಮಾಡಿಕೊಟ್ರು. ಅದನ್ನು ಮಾಡಿದ ಮೇಲೆ ಒಂದು ವೈದ್ಯರು ಇಷ್ಟು ಮಾಡುವಾಗ ನಾನು 1 ವಾರ ಬಿಟ್ಟು ಒಂದು ಬ್ಲಡ್ ಕ್ಯಾಂಪ್ ಮಾಡಿದೆ. ಅದರಲ್ಲಿ ಒಂದು 80 ಯೂನಿಟ್ ಬ್ಲಡ್ ಬಂತು. ಪುನಃ 6 ತಿಂಗಳು ಬಿಟ್ಟು ಮತ್ತೊಮ್ಮೆ ಮಾಡಿದೆ. ನಾನು ಒಮ್ಮೆ ಡಾಕ್ಟರ್ ವೈದ್ಯರು ಶರತ್ ಹೇಳಿದರು, ಒನ್ ಮ್ಯಾನ್ ಶೋ ಅಲ್ಲಿ ಬ್ಲಡ್ ಕ್ಯಾಂಪ್ ಆಗೋದು ಭಾರಿ ಕಡಿಮೆ ಶೆಟ್ಟ, ನನ್ನ ಸರ್ವಿಸಲ್ಲಿ ನೋಡಲಿಲ್ಲ ಅಂತ. ಯಾಕಂದರೆ ಅದರಲ್ಲಿ ಎಷ್ಟೋ ಜನರಿಗೆ ಒಂದು ಪ್ರಾಫಿಟ್ ಆಯ್ತಲ್ಲ, ಎಷ್ಟೋ ಜನ ಬ್ಲಡ್ ಕೊಟ್ಟವರಿಗೆ ಇನ್ನೊಮ್ಮೆ ಬ್ಲಡ್ ಕೊಡುವಂಥ ಅವಕಾಶ ಬಂತು. ಕೊಡಬೇಕೆಂಬುದು ಮನವರಿಕೆ ಆಗ್ತದೆ. ಅವರಲ್ಲಿ ಯಾಕೆ ಕೊಡಬೇಕೆಂಬ ಒಂದು ವಿಷಯವನ್ನು ಹೇಳ್ತಾರೆ. ನಾವು ಭಾಗವಹಿಸಿದರೆ ಮಾತ್ರ ಗೊತ್ತಾಗೋದು. ಬ್ಯಾಡ್ ಕಮೆಂಟ್ ಯಾವತ್ತೂ ಮಾಡಬಾರ್ದು. ಇವತ್ತು ಎಷ್ಟೋ ಕಡೆಯಲ್ಲಿ ಒಂದು ಕೆಲಸ ಮಾಡಲಿಕ್ಕೆ ಹೋದವರಿಗೆ ಕೆಲಸಕ್ಕೆ ಕೆಲವರು ಬ್ಯಾಡ್ ಕಮೆಂಟಿಂದ ವಾಪಸ್ ಬರುವವರಿದ್ದಾರೆ. ನಾವು ಒಂದು ಒಳ್ಳೆ ಕೆಲಸ ಮಾಡುವವರನ್ನು ಪ್ರೋತ್ಸಾಹ ಮಾಡಬೇಕು. ಇವತ್ತು ನಾನು ಕೂಡ ಒಂದು ಸಣ್ಣದಿರುವಾಗ ಒಂದು ಸನ್ಮಾನ ಮಾಡಲಿಕ್ಕೆ ನನ್ನನ್ನು ಮಾಡಲಿಲ್ಲ ಹೇಳುವಂಥದ್ದು ಒಂದು ನನಗೆ ಕೆಲವೊಮ್ಮೆ ಸಿಟ್ಟು ಬರೋದು ಸಹ ಉಂಟು. ನಾವು ಇಷ್ಟು ಮಾಡ್ತೇವೆ, ನಮ್ಮನ್ನು ಮಾಡಲಿಲ್ಲ ಅಂತ. ಅಂತೂ ಈಗ ನನಗೆ ಸನ್ಮಾನದ ರಾಶಿಯಾಗಿ ಹೋಗಿದೆ. ನಾನೀಗ ಎಷ್ಟೋ ಕಡೆಯಲ್ಲಿ ವಿನಂತಿ ಮಾಡ್ತೇನೆ ಪಬ್ಲಿಕ್ ಹತ್ರ, ನಮಗೆ ದಯಮಾಡಿ ಸನ್ಮಾನ ಮಾಡಬೇಡಿ, ನಮಗೆ ಬೇಕಾದಷ್ಟು ಸನ್ಮಾನ ಆಗಿದೆ. ಹೊಸ ಯುವಕ ಯುವತಿಯರನ್ನು 18, 19, 20 ವರ್ಷದ ಯುವಕ ಯುವತಿಯರು ಒಂದು ಕೆಲಸ ಮಾಡಿದರೆ ಸಾಕು, ಒಳ್ಳೆ ಕೆಲಸ, ಅವರನ್ನು ಮಾಡಿ. ನಾವು 100 ಕೆಲಸ ಮಾಡೋದು ಸರಿ, ಅವರು ಒಂದು ಕೆಲಸ ಮಾಡೋದು ಸರಿ. ಯಾಕೆ ನಮಗೆ ಅನುಭವ ಆಗಿದೆ. ಎಲ್ಲಿ ಏನು ಮಾಡಿದರೆ ನಮ್ಗೆ ಗೊತ್ತಾಗ್ತದೆ. ನಮಗೆ ಅವರಿಗೆ ಮಾಡಲಿಕ್ಕೆ ಬಹಳ ಕಷ್ಟ ಉಂಟು ಫಸ್ಟಿಗೆ ಆಗೋತ್ತಿಗೆ. ಹಾಗೆ ಸೇವೆ ಮಾಡಿದವರನ್ನು ನೀವು ಸನ್ಮಾನ ಮಾಡಿ ಬೆನ್ನು ತಟ್ಟಿ, ಆವಾಗ ಒಂದು ಒಳ್ಳೆಯ ವ್ಯಕ್ತಿಯನ್ನು ಸಮಾಜಕ್ಕೆ ಕೊಟ್ಟಾಗ್ತದೆ. ಯಾಕಂದರೆ ಸಮಾಜದಿಂದ ಸನ್ಮಾನ ಆದ ಕೂಡಲೇ ಅವನಿಗೆ ಜವಾಬ್ದಾರಿ ಬರ್ತದೆ. ನಾನು ಸಮಾಜವನ್ನು 2 ಕಣ್ಣಿಂದ ನೋಡಿದರೆ ನನ್ನನ್ನು ಸಾವಿರಾರು ಕಣ್ಣುಗಳು ನೋಡ್ತಾ ಇದ್ದಾರೆ, ನಾನು ಜಾಗೃತನಾಗಿರಬೇಕು. ಇವತ್ತು ನಾವು ಕೂಡ ಎಲ್ಲಿಯೂ ತಪ್ಪು ಮಾಡಬಾರ್ದಂತ ಹೇಳುವಂಥ ಒಂದು ಮುನ್ನೆಚ್ಚರಿಕೆ ಬರಬೇಕಾದ್ರೆ ಸಮಾಜ ಕೊಟ್ಟ ಗೌರವ, ಸಮಾಜ ಕೊಟ್ಟ ಸನ್ಮಾನ, ಇದನ್ನೆಲ್ಲವನ್ನು ನಾವು ಪಾಸಿಟಿವ್ ಆಗಿ ತಗೊಳ್ಬೇಕು. ಹಾಗಾಗಿ ನಮಗೆ ಇನ್ನು ಸನ್ಮಾನದ ಅಗತ್ಯ ಇಲ್ಲ, ಬೇಕಾದಷ್ಟಾಗಿದೆ. ಯುವಕ ಯುವತಿಯರು ಒಂದೊಂದು ಒಳ್ಳೆ ಕೆಲಸ ಮಾಡಿದವರನ್ನು ಸಂಘ ಸಂಸ್ಥೆಗಳು ಗೌರವಿಸಿ, ಮಾಡಿದವರನ್ನೇ ಮಾಡಬೇಡಿ. ಕೆಲವರಿಗೆ ಸನ್ಮಾನದ್ದೇ ಹುಚ್ಚು, ಇನ್ನು ಕೆಲವರಿಗೆ ಹಾಗೆ ಅಲ್ಲ. ದೊಡ್ಡ ದೊಡ್ಡ ಗೌರವವನ್ನು ನಿಜವಾಗಿ ಅವರೇ ದೊಡ್ಡ ಗೌರವ. ದೊಡ್ಡ ಕೆಲವು ವ್ಯಕ್ತಿಗಳಿದ್ದಾರೆ, ಅವರೇ ದೊಡ್ಡ ಗೌರವ. ಅವರು ಇನ್ನೊಬ್ಬರ ಜನಸಾಮಾನ್ಯ ಮಾಡಿದವನನ್ನು ಕರೆದು ಕೊಡಬೇಕು.
ಯಾಕಂದರೆ ಎಷ್ಟೋ ಜನ ಹೋರಾಟ ಮಾಡಿ ಹೆಸರಿಗೆ ಬಾರದೆ ಅಸುನೀಗಿದವರಿದ್ದಾರೆ. ಎಷ್ಟೋ ವೃದ್ಧರು ಇವತ್ತಿದ್ದಾರೆ. ಇವತ್ತು ನಮಗೆ ನಾವೆಲ್ಲ ಸಣ್ಣದಿರುವತ್ತಿಗೆ ವಾಹನ ಇರಲಿಲ್ಲ, ಆ್ಯಂಬುಲೆನ್ಸ್ ಇರಲಿಲ್ಲ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರಂತರ ಅಪಘಾತ ಆಗ್ತಿತ್ತು. ಈಗ ಅಪಘಾತಗಳು ಬಹಳಷ್ಟು ಕಡಿಮೆ. ಆ ಸಮಯದಲ್ಲಿ ಆ್ಯಂಬುಲೆನ್ಸ್ ಸಿಕ್ಕದೆ ನಾನು ಎಷ್ಟೋ ಸಲ ರಸ್ತೆಯಲ್ಲಿ ಸಂಚರಿಸುವ ಲಾರಿಯಲ್ಲಿಯೇ ಆಕ್ಸಿಡೆಂಟ್ ಆದವ್ರನ್ನ ಹಾಕೊಂಡು ಆಸ್ಪತ್ರೆಗೆ ಹೋಗೋದು. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಲಾರಿ ತಿರುಗುವುದಿಲ್ಲ, ಅಲ್ಲಿಂದ ಹೊತ್ಕೊಂಡು ಹೋಗೋದು. ಒಮ್ಮೆ ನಾನು ಒಂದು ಆಕ್ಸಿಡೆಂಟ್ ಆಯಿತು, VRL ಮತ್ತು ಮಹಾರಾಷ್ಟ್ರ ಲಾರಿ, ಎರಡು ಡೆತ್ ಆಯಿತು ಬೆಳಗಿನ ಜಾವ. ಆವಾಗ ನಾನು ಆ್ಯಂಬುಲೆನ್ಸ್ಗೆ ಹಾಕ್ಲಿಕ್ಕೆ ನನ್ನ ಹಣ ಇಲ್ಲ. ನಮ್ಮ ಮನೆಯ ದೇವರ ಕಾಣಿಕೆ ಡಬ್ಬಿಯಿಂದ ಹಣ ತೆಗೆದು ನಾನು ಆ್ಯಂಬುಲೆನ್ಸ್ ಬಾಡಿಗೆ ಕೊಟ್ಟಿದ್ದೇನೆ. ಯಾಕಂದರೆ ಪರಿಸ್ಥಿತಿ ಅದು. ನಾವಿವತ್ತು ದೇವರಿಗೆ ಒಂದಷ್ಟು ಹಾಕಿದ ಕೂಡಲೇ ಆ ದೇವರಿಗೆ ನಿಜವಾಗಿ ನಮ್ಮ ಒಂದು ವೈಭೋಗದ ಸೇವೆ ದೇವರಿಗೆ ನನ್ನ ಲೆಕ್ಕದಲ್ಲಿ ಖುಷಿ ಆಗೋದಿಲ್ಲ. ಅದೇ ಹಣದಲ್ಲಿ ಜನಸಾಮಾನ್ಯರನ್ನು, ಅಸಹಾಯಕ ಮಹಿಳೆಯರನ್ನು, ಬೀದಿಗೆ ಬಿದ್ದ ಮಹಿಳೆಯರನ್ನು, ಊಟಕ್ಕೆ ಅನ್ನ ಇಲ್ಲದವರಿಗೆಲ್ಲ ಕೊಟ್ಟರೆ, ಯಾಕಂದರೆ ನಾನು ಕೋವಿಡ್ ಟೈಮಲ್ಲಿ ನನಗೊಂದು ದೊಡ್ಡ ಒಂದು ಪಾಠ, ನಾನು ಕೋವಿಡ್ ಟೈಮಲ್ಲಿ ನೋಡಿದೆ. ನಾನು ಎಷ್ಟೋ ಸರ್ತಿ ಸ್ಟೇಟ್ಮೆಂಟ್ ಕೊಟ್ಟೆ, ಎಷ್ಟೋ ಜನರಿಗೆ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದು ಊಟ ಕೊಡಿ ಅಂತ. ಜನಸಾಮಾನ್ಯರು ಊಟ ಕೊಟ್ಟರು, ಎಷ್ಟೋ ಜನ ತಿಳಿದು ಊಟ ಕೊಟ್ಟರು. ಎಷ್ಟೋ ಇಲ್ದಿರ ನಾನು ಕೊನೆಗೆ ಲಾಕ್ಡೌನ್ ಬಂದಾದ ಕೂಡಲೇ ಊಟ ಕೈದು ಮಾಡೋದ್ರಲ್ಲಿ ಇದ್ದೆ. ಆವಾಗ ಕೆಲವರು ವೃದ್ಧರು ಬಂದು ಹೇಳಿದರು, ಧಾರ್ಮಿಕ ಕೇಂದ್ರದಲ್ಲಿ ಊಟ ಶುರುವಾಗಲಿಲ್ಲ, ಹಾಗಾಗಿ ದಯಮಾಡಿ ನಮಗೆ ಊಟ ಕೊಡಿದ್ರೆ ನಾವು ಉಪವಾಸವೇ ಬೀಳಬೇಕಂತ. ಕಡೆಗೆ ಅವರ ಮನವಿಗೆ ಸ್ಪಂದಿಸಿ ನಾನು ಇದ್ದು ಕೊಟ್ಟದಲ್ಲ, ನನ್ನ ಜೊತೆಗೆ ಬಹಳಷ್ಟು ಜನ ಊಟ ಕೊಡುವವರು ಬಂದರು, ಜನಸಾಮಾನ್ಯರು. ಹಾಗಾಗಿ ಆ ಹಣವನ್ನು ಆ ಸಮಯದಲ್ಲಿ ಕೂಡ ಅವರ ಬೇಡಿಕೆಗೆ ಸರಿಯಾಗಿ ನಾವು ಕಷ್ಟದಲ್ಲಿ ಇದ್ದು ಕೂಡ ಇನ್ನೊಬ್ಬರಿಗೆ ಊಟ ಕೊಟ್ಟದ್ದು. ನಾನು 100ಕ್ಕೆ 100 ನಾನು ಬೇಕಾದಷ್ಟು ಇದ್ದು ಕೊಟ್ಟದಲ್ಲ. ಕೋವಿಡ್ ಟೈಮ್ನಲ್ಲಿ ನನಗೊಂದು 17 ಲಕ್ಷಕ್ಕೆ ಹೆಚ್ಚು ಖರ್ಚಾಗಿದೆ. ಅದು ನನ್ನ ಬಿಸ್ನೆಸ್ನ ಹಣ. ಕಡೆಗೆ ನಾನು ನಂದೊಂದು ಜಾಗ ಇತ್ತು, ತಗೊಂಡ ರೇಟಿಗಿಂತ ಕಡಿಮೆಗೆ ಮಾರಿದೆ ನಾನು ಆ ಜಾಗವನ್ನು. ಇಲ್ಲದೆ ನನಗೆ ಉಪಯೋಗ ಇರಲಿಲ್ಲ ಕೋವಿಡ್ ಇನ್ಸಿಡೆಂಟಿಗಾಗಿ. ಆ ಸಮಯದಲ್ಲಿ ನಾನು ಸುಮಾರು 800 ಜನಕ್ಕೆ ಕಿಟ್ಟು ಕೊಟ್ಟೆ. ಪ್ರತಿದಿನ ಬೆಳಿಗ್ಗಿಂದ ಸಂಜೆ ತನಕ ಪೇಷಂಟ್ ಇರ್ಬೋದು, ರೋಗಿಗಳಿರ್ಬೋದು, ಕೋವಿಡ್ ಪಾಸಿಟಿವ್ ಪೇಷಂಟನ್ನು ಕೂಡ ಎಷ್ಟೋ ಜನ ಕರ್ಕೊಂಡು ಹೋಗೋದು ಅದುಂಟು. ಆದರೆ ನಾನು ಸಮಾಜಕ್ಕೆ ನಾವು ನಮ್ಮಿಂದ ಆದಷ್ಟು ಇಂತಿಷ್ಟೇ ಅಂತಲ್ಲ, ಸಮಾಜ ಎಂಬುದು ದೊಡ್ಡ ಸಮುದ್ರ. ನಮ್ಮಿಂದ ಆದಷ್ಟು ಒಂದು ಕೆಲಸ ಮಾಡುವಂಥದ್ದು ಖಂಡಿತ ಮಾಡಬೇಕು. ಯಾಕಂದ್ರೆ ನಾನು ಕೆಲವು ಸರ್ತಿ ನಾನು ಎಷ್ಟೋ ಜನರದೊಂದು ಸ್ಪೀಚ್ ನೋಡಿ ಖುಷಿಯಾದದುಂಟು. ಅದು ಸಾಂದರ್ಭಿಕ ಬರುವಾಗ ಅವರು ಆಡಿದ ಹಾಗೆ ಇಲ್ಲವೇ ಇಲ್ಲ. ಇದು ಈಗ ನಾವೆಲ್ಲ ಜನಸಾಮಾನ್ಯರು, ನಾವು ಬಹಳಷ್ಟು ತಿಳಿದವರಲ್ಲ, ವೇದ ಅಥವಾ ಒಂದು ಜ್ಞಾನ ಅಷ್ಟಿಲ್ಲ. ನಾವು ಜನಸಾಮಾನ್ಯವಾಗಿ ಏನು ತಿಳಿದಿದ್ದೇವೆ ಅದನ್ನು ನಾವು ಮಾತಾಡ್ತಾ ಇದ್ದೇವೆ. ನನ್ನ ಒಂದು ಪ್ರಕಾರ ನಾವು ಸತ್ಯ ನ್ಯಾಯ ಧರ್ಮದಲ್ಲಿ ಒಬ್ಬರಿಗೆ ಅನ್ಯಾಯ ಮಾಡದೆ ಇದ್ದರೆ ಬೇರೆ ಯಾವ ನಮಗೆ ಜನಸಾಮಾನ್ಯನಾಗಿ ಬದುಕಲಿಕ್ಕೆ ಯಾವ ಕಾನೂನು ಬೇಡ, ಯಾವ ಗ್ರಂಥವನ್ನು ಓದೋದು ಬೇಡ. ಭಯಭಕ್ತಿ ಎಂಬುದು ದೇವರಲ್ಲಿ ಬೇಕು. ಆದರೆ ವಿಶೇಷವಾಗಿ ಅದು ಏನೋ ಒಂದು ಪೂಜೆ ಮಾಡಿದಾಗಲೂ ಹಾಗೆ ಆಗ್ತದೆ ಹೀಗೆ ಆಗ್ತದೆ, ಇಲ್ಲಿ ಇನ್ನೊಬ್ಬರನ್ನ ಹೊಟ್ಟೆ ಹೊಡೆದು, ಇನ್ನೊಬ್ಬನಿಗೆ ದೌರ್ಜನ್ಯ ಮಾಡಿ, ಇನ್ನೊಬ್ಬನಿಗೆ ಕಣ್ಣೀರಿಟ್ಟು. ಈಗ ನಿನ್ನೆ ಒಬ್ಬ ಯುವಕ ನನಗೆ ಸಿಕ್ಕಿದ, ದುಡ್ದ ಹಣ ಸಿಗಲಿಲ್ಲ, ನಾನು ಅದರಲ್ಲೇ ನಾನು ಮಾನಸಿಕ ಆಯ್ತಂತ ಹೇಳ್ದ. ಹಾಗಾದರೆ ಇನ್ನೊಬ್ಬನಿಗೆ ಕಣ್ಣೀರು ಕೊಟ್ಟು ಅದೆಲ್ಲ ಮಾಡಿಕೊಂಡು ನಾವು ತಗೊಂಡೋಗಿ ದೇವರಿಗೆ ಸುರಿದ್ರೆ ಆ ದೇವರ ಹಣವನ್ನು ಅಥವಾ ಆ ಒಂದು ಕೊಟ್ಟಂಥ ಪೂಜೆಯನ್ನು, ನೈವೇದ್ಯವನ್ನು ಅವರು ಸ್ವೀಕಾರ ಮಾಡ್ತಾರೆ. ಈಗ ನಮಗೆ ದೇವರು ಬಂದದ್ದೇ ಜನಸಾಮಾನ್ಯನ ರೂಪದಲ್ಲಿ. ಬಬ್ಬು ಸ್ವಾಮಿ ಬಂದದ್ದು ದಲಿತ ಕುಟುಂಬದ ಮನೆಯಲ್ಲಿ, ಅಣ್ಣಪ್ಪ ಸ್ವಾಮಿ ಬೇಡುವ ಒಂದು ವೇಷದಲ್ಲಿ ಬಂದರು. ಅದನ್ನೆಲ್ಲ ನೋಡುವಾಗ ದೇವರು ನಮಗೆ ಮುಂದೆ ಹೇಳಿಕೊಟ್ಟಿದ್ದಾರೆ, ಹೀಗೆ ಬಾ ಅಂತ, ಹೀಗೆ ಮಾಡಂತ. ಅಲ್ಲಿ ಕೂಡ ಅವ್ರು ಕೊಟ್ಟಂಥ ವಿಚಾರ ಎಂಥದ್ದು? ಅಸಹಾಯಕನಿಗೆ, ನೊಂದವನಿಗೆ, ಕಷ್ಟದಲ್ಲಿದ್ದವನಿಗೆ ಸಹಾಯ ಮಾಡಂತ. ಯೇಸು ಕ್ರಿಸ್ತ ಕೂಡ ಬಂದದ್ದು ಕಷ್ಟದ ರೂಪದಲ್ಲಿ, ಹಿಂಸೆ ತಾಳರದ. ಹಾಗಾದರೆ ಇಷ್ಟೆಲ್ಲ ನಾವು ನಂಬಿದ ಧರ್ಮ ಹೇಳ್ತಾ ಇರಬೇಕಾದ್ರೂ ಹಾಗಾದರೆ ನಾವು ಅದನ್ನು ಖಾಲಿ ಬಾಯಲ್ಲಿ ಮಾತ್ರ ಮಾತಾಡೋದಂತ ಆಯ್ತಲ್ಲ. ಎಲ್ಲರೂ ಕೂಡ ಪ್ರತಿಷ್ಠೆಗಾಗಿ ನಾವು ಮಾಡೋದಲ್ಲ, ಪ್ರತಿಷ್ಠೆಗಾಗಿ ಮಾಡಲೂಬಾರ್ದು. ಜನಸಾಮಾನ್ಯನಾಗಿ ಬದುಕಿ ಎಷ್ಟು ಸಹ ಹೋರಾಟ ಮಾಡಲಿಕ್ಕೆ ಆಗ್ತದೆ. ಮತ್ತು ಜನಸಾಮಾನ್ಯರಿಗೆ ಖಂಡಿತ ಹಿಂಸೆ ಕೊಡಬಾರ್ದು. ಜನಸಾಮಾನ್ಯರನ್ನು ಸರ್ಕಾರ ಮತ್ತು ಜನನಾಯಕರು, ಅಧಿಕಾರಿಗಳು ಬದುಕಿಸುವ ಕೆಲಸ ಮಾಡಬೇಕು. ಇವತ್ತು ಜನಸಾಮಾನ್ಯರಿಗೆ ನೆಮ್ಮದಿ ಇಲ್ಲದಂತಾಗಿದೆ, ಜನಸಾಮಾನ್ಯರಿಗೆ ಬದುಕಲಿಕ್ಕೆ ಕಷ್ಟ ಅಂತಾಗಿದೆ. ಎಷ್ಟೋ ಕಡೆ ಬ್ಯಾಂಕಿನಲ್ಲಿ ಅಧಿಕಾರಿಗಳು ಹೋದರೆ ಜನಸಾಮಾನ್ಯರಿಗೆ ಸ್ಪಂದಿಸುತ್ತಿಲ್ಲ, ಸರ್ಕಾರದ ಯೋಜನೆಗಳು ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ. ಅದೇ ಒಂದು ಬೇಕಾದಷ್ಟು ಇದ್ದ ಇನ್ಫ್ಲುಯೆನ್ಸ್ ಎಲ್ಲ ಅಂತಂದರೆ ಕೂಡಲೇ ಆಗ್ತದೆ. ಇದು ನಮ್ಮಲ್ಲಿ ದೊಡ್ಡ ದೌರ್ಭಾಗ್ಯ. ಅದೇ ಒಂದು ದಿವಸ ನಾನು ಈಗ ನೋಡಿ, ಒಬ್ಬ ಅಧಿಕಾರಿಯ ಅಥವಾ ಒಬ್ಬ ಜನನಾಯಕನ ಅಥವಾ ಒಂದು ವ್ಯಕ್ತಿ, ಒಂದು ದೊಡ್ಡ ವ್ಯಕ್ತಿ ಎಲ್ಲ ಸತ್ತರೆ ಅವನ ಅಂತ್ಯ ಸಂಸ್ಕಾರಕ್ಕೆ ಲಕ್ಷ ಕೋಟಿ ಖರ್ಚು ಮಾಡ್ತಾರೆ. ಅದೇ ಒಬ್ಬ ಒಂದು ಅಪರಿಚಿತ ಒಬ್ಬ ವ್ಯಕ್ತಿ, ರಕ್ತ ಸಂಬಂಧ ಇಲ್ಲದ ಒಬ್ಬ ವ್ಯಕ್ತಿ ಸತ್ತರೆ ಅದನ್ನು ಅನಾಥ ಶವ ಅಂತ ಮಾಡ್ತಾರೆ. ಅದು ಅನಾಥ ಆಗುವುದು ಹೇಗೆ? ಅವ ನಮ್ಮ ಭಾರತ ದೇಶದ ಪ್ರಜೆ ಅಲ್ವಾ? ಭಾರತ ದೇಶದ ಪ್ರಜೆ ಅಂದ ಮೇಲೆ ನಮ್ಮ ಸಂವಿಧಾನದ ಕೆಳಗಡೆ ಬರುವುದಿಲ್ವ? ಅವ ಸಂವಿಧಾನದ ಕೆಳಗಡೆ ಬಂದ ಕೂಡಲೇ ದೇಶ ರಾಷ್ಟ್ರ ಇಲ್ವಾ? ಅವ ಅನಾಥ ಅಂತ ಆಗುವುದು ಹೇಗೆ? ನನಗೆ ಒಂದು ದಿವಸ, ನಾನು ಮೊದಲು ಕೂಡ ಅಪರಿಚಿತ ಶವವನ್ನು ಅಥವಾ ಸಂಬಂಧಿ ಸಿಗದ ಶವವನ್ನೆಲ್ಲ ಅಥವಾ ಕಷ್ಟದಲ್ಲಿರುವ ಶವಗಳ ಸಂಸ್ಕಾರ ಎಷ್ಟೋ ಮಾಡಿದ್ದೇನೆ ನಾನು ಕಾಲೇಜ್ ಲೈಫಲ್ಲಿ ಕೂಡ.
ಆ ಸಮಯದಲ್ಲಿ ಕೂಡ ನಮಗೆ ಅಲ್ಲಿ ವನಜ ಪೂಜಾರಿ ಅಂತ ಸ್ಮಶಾನ ಕಾವಲುಗಾರ ಮಹಿಳೆಯವರು ಇದ್ದಾರೆ. ಆ ಅಮ್ಮ ನಾನು ಕೊಟ್ಟಷ್ಟು ಹಣ ತಗೊಳ್ಳೋದು, ಯಾಕಂದ್ರೆ ನಾವು ಕಾಲೇಜಿಗೆ ಹೋಗೋದು ನಮ್ಮ ಹತ್ರ ಭಾಳ ತುಂಬ ಹಣ ಇರುವುದಿಲ್ಲ. 200-300 ರೂಪಾಯಿ ಹೆಣ ಸುಡ್ಲಿಕ್ಕೆ ನಾನು 50 ರೂಪಾಯಿ ಕೊಟ್ಟು ಹೆಣ ಸುಟ್ಟದ್ದು ಉಂಟು ಅವರ ಕೈಯಲ್ಲಿ. ಆ ಸಮಯದಲ್ಲಿ ಕಡೆಗೆ ನಾನು ಮಾಡ್ತೀನಿ. ನಾನು ಆ ಬಗ್ಗೆ ಒಂದು ಅಪರಿಚಿತ ಸೌರದ ಬಗ್ಗೆ ನಾನು ಅಷ್ಟು ಗಣನೆಗೆ ತಗೊಳ್ಳಿಲ್ಲ. ಒಂದು 10 ವರ್ಷದ ಹಿಂದೆ ನಾನು ಒಮ್ಮೆ ಅಜರ್ಕಾಡೆ ಶವಾಗಾರಕ್ಕೆ ಹೋಗುವಾಗ ಒಂದು ಪೋಸ್ಟ್ ಮಾರ್ಟಮ್ ಆಗ್ತಿತ್ತು ಒಂದು ಬಾಡಿ. ಆಗ ಪೊಲೀಸರು ಹೇಳಿದ್ರು, ಸೆಟ್ರೆ ನೀವು ಅವತ್ತೊಂದು ಹಾಸ್ಪಿಟ್ಲಿಗೆ ಹಾಕಿದ್ರು, ಅದೇ ML ಅದೇ ಪೋಸ್ಟ್ ಮಾರ್ಟಮ್ ಆಗ್ತಾ ಉಂಟು ಹೇಳಿದರು. ಸರಿ ನಾನು ಬಂದೆ. ಮತ್ತು ಅದೇ ಆದಮೇಲೆ ಸಂಜೆ ಆಗುವಾಗ ಇನ್ನೊಂದು ನಮ್ಮ ಒಂದು ಆಕ್ಸಿಡೆಂಟಲ್ಲಿ ಡೆತ್ ಆದ ಬಾಡಿಯನ್ನು ಶವಾಗಾರಕ್ಕೆ ಇಡ್ಲಿಕ್ಕೆ ಹೋಗುವಾಗ ಒಂದು ಬಾಡಿ ಒಂದು ಮೂಲೆಯಲ್ಲಿ ಉಂಟು. ಹೊರಗಡೆ ಒಂದು ಪೊಲೀಸ್ ನಿಂತಿದ್ದಾರೆ. ಎಂಥದ್ದು ಕೇಳಿದೆ, ಬೆಳಿಗ್ಗೆ ಪೋಸ್ಟ್ ಮಾರ್ಟಮ್ ಆದದ್ದು ಬಾಡಿ ಸರ್, ಅದಕ್ಕೆ ಇನ್ನೂ ಕೂಡ ಇವರು ಮುನ್ಸಿಪಾಲ್ಟಿಯವರು ಬರಲಿಲ್ಲ ಅಂತ. ಆ ಬಾಡಿಗೆ ಒಂದು ಹೊಸ ವಸ್ತ್ರ ಇಲ್ಲ, ಮರ್ಕಟ್ಟು ವಸ್ತ್ರದಲ್ಲಿ ಕಟ್ಟಿಟ್ಟಿದ್ದಾರೆ. ಜೊತೆಗೆ ನಾನು ಇದು ಎಂಥ ಕತೆ, ಇನ್ನೂ ಕೂಡ ಅಂತ್ಯ ಸಂಸ್ಕಾರ ರಾತ್ರಿ 7 ಆಗ್ತಾ ಬಂತಂತ ಎಣಿಸಿದೆ. ಕಡೆಗೆ ನಾನು ಅಲ್ಲಿ ಕಾದು ನಿಂತೆ. ಅರ್ಧ ಗಂಟೆ ಬಿತ್ತು ಮುನ್ಸಿಪಾಲ್ಟಿಯ ಟ್ರ್ಯಾಕ್ಟರ್ ಬಂತು, ನಗರಸಭೆಯ ಟ್ರ್ಯಾಕ್ಟರ್ ಬಂದು ಕಸ ತುಂಬಿದ ಟ್ರ್ಯಾಕ್ಟರಲ್ಲಿ ಆ ಮೃತ ಶರೀರವನ್ನು ಹಾಕೊಂಡು ಹೋದರು. ಆವಾಗ ನನಗೆ ಬಹಳ ಬೇಸರವಾಯಿತು. ಒಬ್ಬ ವ್ಯಕ್ತಿ ಸತ್ರೆ ಗೌರವ ಕೊಟ್ಟು ಅಂತ್ಯಕ್ರಿಯೆ ಮಾಡಬೇಕೆಂಬ ಸರ್ಕಾರದಲ್ಲಿಯೇ ಒಂದು ಅದಕ್ಕೆ ಕ್ರಮ ಇದೆ, ಸರ್ಕಾರದಲ್ಲಿ ಒಂದು ವ್ಯವಸ್ಥೆ ಇದೆ, ಆ ಅವಕಾಶ ಇದೆ. ಹಾಗಾದರೆ ಈ ವ್ಯಕ್ತಿ ನಮ್ಮ ದೇಶದ ಒಬ್ಬ ಪ್ರಜೆ, ಅವನ ಅನಾಥ ಅಲ್ಲ, ರಕ್ತ ಸಂಬಂಧಿಗಳು ಇಲ್ಲದೆ ಇರ್ಬೋದು. ಹೀಗಾಯ್ತಲ್ಲ ಅಂತ ಬೇಸರ ಆಯಿತು. ಮತ್ತು ಮರು ದಿವಸ ನಾನು ಪುನಃ ಬೀಡ್ನೆಗುಡ್ಡೆಗೆ ಹೋದೆ. ಆವಾಗ ಅವರು ವನಜಕ್ಕೆ ಹೇಳ್ತಾರೆ, ಪಾಪ ಮುನ್ಸಿಪಾಲ್ಟಿಯವ್ರು ಬರ್ತಾರೆ, ಅವ್ರ ಹತ್ರ ಹಾರೆ ಪಿಕ್ಕಸಲ್ಲಿ ರಾತ್ರಿ ಬಂದು ಹೊಂಡ ಮಾಡಲಿಕ್ಕೆ ಆಗ್ತದ, ಅವರು ಯುದ್ಧದಲ್ಲಿ ಸ್ವಲ್ಪ ತೆಗೆದು ಹಾಕ್ತಾರೆ, ಬೆರಳು ಹೊರಗಡೆ, ಕಾಲು ಹೊರಗಡೆ ಎಲ್ಲ ಇರ್ತದೆ. ನಾನು ಬೆಳಿಗ್ಗೆ ಬಂದು ಕಲ್ಲು ಮಣ್ಣೆಲ್ಲ ಇಡುದು ಹೇಳಿದರು. ಅವತ್ತಿನ ನನಗೆ ಬಹಳ ಬೇಸರ ಆಯಿತು. ಅವತ್ತಿನ ನಂತರ ಆ ವಿಷಯದಲ್ಲಿ ನಾನು ಧ್ವನಿ ಎತ್ತಲಿಕ್ಕೆ ಶುರು ಮಾಡಿದ್ದೆ. ಅವತ್ತಿನ ನಂತರ ಅಪರಿಚಿತ ಶವ ಯಾರೇ ಇರಲಿ ಸತ್ತರೆ ನಾನು ನಮ್ಮಿಂದ ಆದ ಒಂದು ಗೌರವವನ್ನು ಕೊಟ್ಟು ಒಂದು ಹೊಸ ವಸ್ತ್ರ, ಒಂದು JCBಯಲ್ಲಿ ಹೊಂಡ ಮಾಡಿಸಿ, ಅಥವಾ JCB ಇಲ್ಲದಿದ್ದರೆ ಒಂದು 4 ಫೀಟ್ ಹೊಂಡವನ್ನು ಜನ ಮಾಡಿಸಿ ಆದರೂ ಮಾಡಿ ಇಷ್ಟು ತನಕ 150ಕ್ಕೂ ಹೆಚ್ಚು ಅಪರಿಚಿತ ಶವ ಸಂಸ್ಕಾರವನ್ನು ಮಾಡಿದೆ. ಮತ್ತು ಕಷ್ಟದಲ್ಲಿರುವ ಸಾಧಾರಣ 500ಕ್ಕೂ ಹೆಚ್ಚು ಮಾಡಿದ್ದೇನೆ ಕಷ್ಟದಲ್ಲಿರುವವರಿಗೆ. ಹಾಗಾದರೆ ಇದು ಯಾಕೆ ಅಧಿಕಾರಿಗಳಿಗೆ ಗೊತ್ತಾಗುವುದಿಲ್ಲ? ಒಬ್ಬ ಜನನಾಯಕ ತೀರಿ ಹೋದರೆ ಸರ್ಕಾರದಿಂದ ಲಕ್ಷಗಟ್ಟಲೆ ಖರ್ಚು ಮಾಡಲಿಕ್ಕೆ ಶೋರೂಮಿಂದ ಹೊಸ ವಾಹನವನ್ನು ತಂದು ಬಾಡಿ ತಗೊಂಡು ಹೋಗ್ಲಿಕ್ಕೆ ಅವಕಾಶ ಉಂಟು ಇವರಿಗೆ. ಒಬ್ಬ ಜನಸಾಮಾನ್ಯ ಸತ್ತರೆ ಒಂದು ಆ್ಯಂಬುಲೆನ್ಸಲ್ಲಿ ಬಾಡಿ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ವ? ಕಸದ ತೊಟ್ಟಿಯಲ್ಲಿ ಹಾಕೊಂಡು ಹೋಗಿ. ಆದರೆ ಇದನ್ನು ಈಗ ನಿಲ್ಲಿಸಿದ್ದಾರೆ. ನಾನು ಅವತ್ತು ಧ್ವನಿ ಅದನ್ನು ಬಹಳಷ್ಟು ಎತ್ತಿದ್ದೇನೆ. ಈ ವಿಷಯವನ್ನು ಆದ ಕೂಡಲೇ ಸಾರ್ವಜನಿಕರಿಗೂ ಇದು ಮನವರಿಕೆ ಆಯಿತು. ಇದು ಬಹಳ ಬೇಜಾರಾಯಿತು. ಯಾಕಂದರೆ ಸತ್ತ ವ್ಯಕ್ತಿ ನಮ್ಮ ಭಾರತೀಯ ಪ್ರಜೆ, ಒಂದು ಬೇಕಾಗುವಂಥ ಸೌಲಭ್ಯ ಸಿಗದಿದ್ದರೆ ಇದರಿಗಿಂತ ದೊಡ್ಡ ದುರಂತ ಉಂಟಾ? ಅದನ್ನೆಲ್ಲ ಮಾಡ್ಬೋದು. ಇವತ್ತು ನಾವು ಎಷ್ಟೋ ಮಾನಸಿಕ ಅಸ್ವಸ್ಥರು ಉಡುಪಿಯಲ್ಲಿ ಅಲ್ಲಿ ಎಷ್ಟೋ ಜನ ತಿರುಗ್ತಾ ಇದ್ದಾರೆ. ಅದರಲ್ಲಿ ನಾವು ಕೆಲವೊಂದು ಜನರನ್ನು ಅವರಿಗೆ ಚಿಕಿತ್ಸೆ ಕೊಟ್ಟು ಅವರ ಮನೆಯವರನ್ನು ಮುಟ್ಟಿಸುವ ಕೆಲಸ ಮಾಡಿದೆ. ಸಾಧಾರಣ 100ಕ್ಕೂ ಹೆಚ್ಚು ಜನರನ್ನು ನಾನು ಇದು ಮಾನಸಿಕ ಅಸ್ವಸ್ಥರನ್ನು ಹೊರ ಜಿಲ್ಲೆ ಹೊರ ರಾಜ್ಯಗಳ ಅವರ ಮನೆಗಳಿಗೆ ಕುಟುಂಬಸ್ಥರಿಗೆ ಮುಟ್ಟಿಸುವ ಕೆಲಸ ಆಯಿತು. ಅದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ.